ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಕುಡಿಯುವ ನೀರೊದಗಿಸುವ ಪಂಪ್ ಹೌಸ್ಗಳಲ್ಲಿ ಒಂದಾದ ಬೆಂದೂರ್ವೆಲ್ನಲ್ಲಿನ ಕುಡಿಯುವ ನೀರು ಸಂಸ್ಕರಣಾ ಘಟಕಕ್ಕೆ ತೆರಳಿದ ಮೇಯರ್ ಮನೋಜ್ ಕುಮಾರ್ ಪರಿಶೀಲನೆಯನ್ನ ನಡೆಸಿದರು. ಶನಿವಾರ ನಡೆದ ಮಂಗಳೂರು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ವಿಪಕ್ಷ ಸದಸ್ಯರು ಪಾಲಿಕೆ ವ್ಯಾಪ್ತಿಯ 50% ಪ್ರದೇಶಗಳಿಗೆ ಸಂಸ್ಕರಿಸದ ಕುಡಿಯುವ ನೀರು ಪೂರೈಕೆಯಾಗುತ್ತಿದೆ ಎಂದು ಆರೋಪಿಸಿದ ಹಿನ್ನೆಲೆಯಲ್ಲಿ ಮೇಯರ್ ಬುಧವಾರ ಬೆಂದೂರ್ವೆಲ್ನಲ್ಲಿನ ಕುಡಿಯುವ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಸಂಸ್ಕರಣೆಯ ವಿವಿಧ ಹಂತಗಳು ಹಾಗೂ ಲ್ಯಾಬ್ನಲ್ಲಿ ಪರಿಶೀಲನೆ ನಡೆಸಿ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದುಕೊಂಡರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೇಯರ್, ಇಡೀ ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಸ್ಕರಿಸಿದ ಶುದ್ಧ ಕುಡಿಯುವ ನೀರು ಸರಬರಾಜಾಗುತ್ತಿರುವುದು ಪರಿಶೀಲನೆ ವೇಳೆ ತಿಳಿದುಬಂದಿದೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ವಿಪಕ್ಷ ಕಾಂಗ್ರೆಸ್ ಮಾಡಿದ ಆರೋಪದಲ್ಲಿ ಹುರುಳಿಲ್ಲ. ಬರಿಯ ರಾಜಕೀಯ ವೈಷಮ್ಯದಿಂದಷ್ಟೇ ಇಂತಹ ಬಾಲಿಶ ಹೇಳಿಕೆಗಳನ್ನು ನೀಡುತ್ತಿದೆ. ನಾವೀಗ ಪರಿಶೀಲನೆ ನಡೆಸಿದಂತೆ ಪ್ರತಿಯೊಂದು ಹಂತಗಳಲ್ಲೂ ನೀರನ್ನು ಶುದ್ಧೀಕರಿಸಿ ಜನರಿಗೆ ನೀಡಲಾಗುತ್ತಿದೆ ಎಂದರು. ಏನು ಸರಬರಾಜುತ್ತಿದೆ ಅಲ್ಲಿ ಪ್ರಾಥಮಿಕ ಟ್ರೀಟ್ಮೆಂಟ್ ಆದ ನೀರೇ ನಮಗೆ ಬೆಂದೂರಲ್ಲಿ ಬಂದು ಅಲ್ಲಿಂದ ಪಣಂಬೂರಿಗೆ ಹೋಗಿ ಅಲ್ಲಿ ಕೂಡ ಟ್ರೀಟ್ಮೆಂಟ್ ಆಗಿ ಜನರಿಗೆ ವಿತರಿಸುವಂಥ ವ್ಯವಸ್ಥೆಗಳು ಈಗಾಗಲೇ ನಾವು ನೋಡಿದ್ದೇವೆ. ಅದಕ್ಕೆ ದಾಖಲೆಗಳು ಕೂಡ ಇದೆ. ಎಲ್ಲ ವೆಟ್ವೆಲ್ಗಳಲ್ಲಿ ಎಲ್ಲ ಪಂಪ್ ಹೌಸ್ಗಳಲ್ಲಿ ಕೂಡ ಅದನ್ನು ಡೈಲಿ ಏನು ಪ್ರಯೋಗಾಲಯ ಇದೆ, ಲ್ಯಾಬ್ ಇದೆ, ಅಲ್ಲಿ ಡೈಲಿ ಅಲ್ಲಿ ಒಂದು ಮ್ಯಾಗ್ನೀಷಿಯಮ್ ಇರ್ಬೋದು, ಸಲ್ಫೇಟ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಅದರ ಹಾರ್ಡ್ನೆಸ್ ಇರ್ಬೋದು, ಎಲ್ಲ ಒಂದು ಪರೀಕ್ಷಿಸುವಂಥ ವ್ಯವಸ್ಥೆಗಳು ಕೂಡ ಇದೆ. ಅದರ ದಾಖಲೆಗಳು ಕೂಡ ಇದೆ. ಯಾವುದೇ ಈ ಆರೋಪಕ್ಕೆ ತಿರುಳಿಲ್ಲ ಎಂದು ನಾನು ಖಂಡಿತವಾಗಿ ಹೇಳಬಲ್ಲೆ. ಮುಖ್ಯ ಸಚೇತಕ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ಮಾತನಾಡಿ, ವಿಪಕ್ಷಗಳ ಆರೋಪದಲ್ಲಿ ಸತ್ಯಾಂಶವಿಲ್ಲ. ಯಾವುದೇ ದೂರುಗಳು ಬರದಿದ್ದರೂ ಸುಖಾಸುಮ್ಮನೆ ಮಾತನಾಡುತ್ತಿದ್ದಾರೆ. ನಮ್ಮ ಆಡಳಿತ ವೈಫಲ್ಯವನ್ನ ನಿರ್ದಿಷ್ಟವಾಗಿ ತಿಳಿಸಲಾಗದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಚುನಾವಣೆ ಹತ್ತಿರವಿರುವ ಸಂದರ್ಭ ಕೇವಲ ರಾಜಕೀಯ ದುರುದ್ದೇಶದಿಂದ ಆರೋಪಿಸುತ್ತಿದೆ. ಜನತೆ ಎಲ್ಲವನ್ನೂ ನೋಡುತ್ತಿದ್ದಾರೆ, ಅವರೇ ಉತ್ತರ ನೀಡುತ್ತಾರೆ ಎಂದರು. ಇವತ್ತು ಆರೋಪವನ್ನು ಮಾಡ್ತಾರೆ. ಇದೊಂದು ರಾಜಕೀಯ ಪ್ರೇರಿತ ಆರೋಪ. ಯಾವುದೇ ಒಂದು ಆಧಾರವಿಲ್ಲದೆ ಅವರು ಇವತ್ತು ಆರೋಪವನ್ನು ಮಾಡುವುದಷ್ಟು ಸರಿಯಿಲ್ಲ. ಇದು ಕುಡಿಯುವ ನೀರಿನ ಒಂದು ವಿಚಾರ ಆದದ್ರಿಂದ ಜನರಲ್ಲಿ ಮತ್ತೆ ಮತ್ತೆ ಸಂಶಯಕ್ಕೆ ಒಳಪಡಿಸುವಂಥದ್ದು, ಅವರನ್ನು ಆತಂಕಕ್ಕೆ ಒಳಗ ಮಾಡುವಂಥದ್ದು ಅಷ್ಟು ಸರಿಯಲ್ಲ ಎನ್ನುವಂಥದ್ದನ್ನು ನಾವು ಇವತ್ತು ಹೇಳ್ತೇವೆ. ನಾವು ಇಡೀ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಕುಡಿಯುವ ನೀರನ್ನು ನಾವು ಕೊಡ್ತಾ ಇದ್ದೇವೆ, ಇದು ಶುದ್ಧ ಕುಡಿಯುವ ನೀರು. ಉಪಮೇಯರ್ ಭಾನುಮತಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಕದ್ರಿ ಮನೋಹರ್ ಶೆಟ್ಟಿ, ವೀಣಾ ಮಂಗಳ ಉಪಸ್ಥಿತರಿದ್ದರು.